ಮಾಮೂಡ್ದಾದಿ ಇಲ್ಲೇ ಸ್ವರ್ಗ. ಸೀತೆಗೆ ಶ್ರೀ ರಘುನಾಥ ಚಂದ್ರಮಗೆ ಭೂತಳ ಜಾತಿಗೆ ಭುವನಾಧಿಪಗೆ. ಏತೆ ಬಂಗಾಂಡಲ ಮಡಿ ಬುಡ್ರೆ ಬಲ್ಲಿ ಪನ್ಪಿನ ಅರನ ಆದರ್ಶ. ಪೊಣ್ಣು ಜೋಕುಲು ಓದ್ದಿರೆ ಬಲ್ಲಿ ಪನ್ಪು ನಕ್ಲಿಗೆ ಯಾನ್ ಶಾಪನೆ ಕುರುಪಣೆ. ಆರು ಎನ್ನನು ಮಗಳೇ ಬಂದು ಬಾಯಿನೆಲಿಕ್ಕೆ ಲೆಪ್ಪುನಗ ಎನ್ನ ಪೊಪ್ಪನೆ ಎನ್ನ ಕಣ್ಣೆದುರು ಬತ್ತಿಲೆ ಕಾಪುಂಡು. ಎಲ್ಲಿ ಸ್ತ್ರೀಯರನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ಪ್ರಸನ್ನರಾಗುತ್ತಾರೆ. ಈಗಾಗಲೇ ನಾವು ಒಂದಿಷ್ಟು ಇದ್ರ ಬಗ್ಗೆ ಮಾತಾಡಿದೀವಿ. ಸಂತೋಷ್ ಮಾಡ ಸರ್ ಅಂದ್ರೆ ಈ ಸಿನಿಮಾದ ನಿರ್ದೇಶಕರು ಒಂದಿಷ್ಟು ಇದ್ರ ಬಗ್ಗೆ ಹೇಳಿದ್ದಾರೆ, ಮತ್ತೆ ಸರ್ ಬಗ್ಗೆನೂ ಹೇಳಿದ್ದಾರೆ, ಪಾತ್ರದ ಬಗ್ಗೆ ಎಲ್ಲ. ಸೊ ಇವಾಗ ನನಗೆ ತುಂಬಾ ಎಕ್ಸೈಟೆಡ್ ಆಗಿದೆ, ಒಂಚೂರು ಹೆಮ್ಮೆನೂ ಅಂತ ಅನಿಸ್ತಿದೆ ನಿಮ್ಮ ಮುಂದೆ. ನಾವಂದ್ರೆ ನಿಮ್ಮನ್ನೆಲ್ಲ ಟಿವಿಲೆಲ್ಲ ಕೂತು ನೋಡ್ತಾ ಇದೀವಿ, ಇಷ್ಟೇ ಹತ್ರದಿಂದ ನೋಡ್ತಾ ಇರೋದು ನನ್ನ ಒಂದು ಭಾಗ್ಯನೇ ಹೇಳ್ಬೋದು. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೂ ಮತ್ತು ನನ್ನ V4 ನ್ಯೂಸ್ಗೂ ಥ್ಯಾಂಕ್ ಯು ಸೋ ಮಚ್. ಈಗ ಮುಂದೆ ಸರ್, ಇವಾಗ ತುಳುವಲ್ಲಿ ನೀವು ಸಿನಿಮಾ ಮಾಡ್ತಾ ಇದ್ದೀರಾ ಅಂದ್ರೆ ನಮಗೆ ಒಂದು ಹೆಮ್ಮೆ ಸರ್, ಬಿಕಾಸ್ ನೀವು ತುಳುವಲ್ಲೇ ಮಾತಾಡಿದೀರಾ ಅಂತೆ, ಆಮೇಲೆ ನೀವು ಡಬ್ಬಿಂಗ್ ಕೂಡ ನೀವೇ ಮಾಡಿದಿರ ತುಳುವಲ್ಲಿ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ ನಿಮಗೆ ಹೇಗೆ ಹೆಮ್ಮೆ ಅನ್ನಿಸ್ತೋ ನನಗೂ ಕೂಡ ತುಳುವಿನಲ್ಲಿ ಇದು ನನ್ನ 2ನೇ ಚಿತ್ರ. ಮೊದಲು ಅಂಬರ್ ಕೇಟರರ್ಸ್ ಅಂತ ಒಂದು ಸಿನಿಮಾ ಮಾಡಿದೆ, ಈಗ ಒಂದು 7-8 ವರ್ಷ ಕಳೆದಿದೆ. ಪಿದಾಯಿ ನನ್ನ 2ನೇ ಚಿತ್ರ. ಈ 2 ಚಿತ್ರಗಳಿಗೆ ನನ್ನ ದನಿಯನ್ನ ನನ್ನ ಪಾತ್ರಕ್ಕೆ ನಾನೇ ಕೊಟ್ಟಿರೋದು ನನಗೊಂದು ಹೆಮ್ಮೆ. ಸೊ ಖುಷಿ ಆಗ್ತಿದೆ. ಮತ್ತೆ ನಮ್ಮ ಸಂತೋಷ್ ಮಾಡ ಅವರ ನಿರ್ದೇಶನದ ಈ ಪಿದಾಯಿ ಚಿತ್ರ ಇದೇ ಮೇ 9 ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಮತ್ತೆ ನಾನು ಮಂಗಳೂರಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ನಮ್ಮ ಚಿತ್ರ ನೀವೆಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಲಿ ಅಂತ ಕೇಳ್ಕೊಳ್ಳೋದಕ್ಕೂ ಒಂದು ಅವಕಾಶ ಸಿಕ್ತು. ಸರ್, ಇವಾಗ ಈ ಚಿತ್ರದಲ್ಲಿ ನೀವು ಅಂದ್ರೆ ನಾವು ನಾರ್ಮಲಿ ನಿಮ್ಮನ್ನು ನೆಗೆಟಿವ್ ಶೇಡಲ್ಲೇ ನೋಡಿರೋದು ಜಾಸ್ತಿ. ಇವಾಗ ಈ ಪಾತ್ರ ಹೇಗಿದೆ ಅಂತ, ಅದಕ್ಕೆ ಮತ್ತು ಇದಕ್ಕೆ ಯಾವ ತರ ಡಿಫ್ರೆನ್ಸ್ ಇದೆ? ನಾನು ಮೊದಲಿಂದನೂ ನನ್ನ ಹಿನ್ನೆಲೆ ರಂಗಭೂಮಿ. ಸೊ ರಂಗಭೂಮಿಯಲ್ಲಿ ನಾನು ಸಾಕಷ್ಟು ವರ್ಷಗಳು ಕೆಲಸ ಮಾಡಿದ್ದೇನೆ, ತಾಲೀಮುಗಳಲ್ಲಿ ಭಾಗವಹಿಸಿದ್ದೇನೆ. ಆಮೇಲೆ ನಮ್ಮ ಕನಸುಗಳು ಮೊದಲಿಂದನೂ ಹೇಗಿತ್ತು ಅಂತಂದರೆ ನಾನು ಒಬ್ಬ ನಟ ಆಗಬೇಕು, ಒಬ್ಬ ಕಲಾವಿದ ಆಗಬೇಕು ಅಂತ. ಅಲ್ಲಿ ಇದೇ ರೀತಿಯ ಪಾತ್ರಗಳು ಅಂತ ಇರೋದಿಲ್ಲ, ಎಲ್ಲರೂ ಎಲ್ಲ ಪಾತ್ರಗಳನ್ನು ಮಾಡೋ ನಿಟ್ಟಿನಲ್ಲಿ ನಾವು ಫೋಕಸ್ ಮಾಡ್ತಾ ಇರ್ತೀವಿ. ಸೊ ನನ್ನ ಉದ್ದೇಶ ಇದ್ದಿದ್ದು ಒಳ್ಳೆ ಪಾತ್ರಗಳು, ಒಳ್ಳೆ ಕಥೆಗಳು ಅಂತ. ಸೊ ಹಾಗಾಗಿ ಸಿನಿಮಾಗೆ ಬಂದಾಗ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ಪಾತ್ರ ನಾವು ಮಾಡಿ ಅದು ಚೆನ್ನಾಗಾಯಿತು, ಚೆನ್ನಾಗಿ ಜನಗಳನ್ನು ತಲುಪ್ತು, ಮೆಚ್ಚುಗೆ ಅವರು ಸೂಸಿದ್ರು ಅಂದ ತಕ್ಷಣ ನಮ್ಮ ಟ್ರೆಂಡ್ ಏನಿದೆ ಅದು ನಮ್ಮ ನಿರ್ಮಾಪಕರು ನಿರ್ದೇಶಕರು ಏನು ಮಾಡ್ತಾರೆ, ಜನರು ಇವರನ್ನ ಈ ಪಾತ್ರದಲ್ಲಿ ನೋಡಿದ್ದಾರೆ ಅಂತ ಮತ್ತೆ ಆ ಥರದ ಪಾತ್ರಗಳನ್ನು ಕೊಡ್ತಾರೆ. ಬಟ್ ಮೊದಲಿನಿಂದಲೂ ನಾನು ವಿಭಿನ್ನವಾದ ಪಾತ್ರಗಳನ್ನು ಮಾಡಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಸೊ ನಾನೊಂದಷ್ಟು ಚಿತ್ರಗಳಲ್ಲಿ ಒಂದು 250-300 ಚಿತ್ರಗಳಾಗಿದೆ. ನಾನು ಪ್ರತಿ ಸರಿ ಎಲ್ಲೋ ವಿಧಿ ಇಲ್ಲ ಅಂದಾಗ ಮಾತ್ರ ನಾನು ಅದೇ ಥರದ ಪಾತ್ರಗಳನ್ನು 1-2-3 ಮಾಡಿರ್ಬೋದು, ಬಿಟ್ಟರೆ ಸಾಧ್ಯವಾದಷ್ಟು ಮಟ್ಟಿಗೆ ಆ ಮೊನಾಟನಿನ ಬ್ರೇಕ್ ಮಾಡ್ತಾನೆ ಬಂದಿದ್ದೀನಿ. ಸೊ ಹಾಗಾಗಿ ನಾನು ಒಂದಷ್ಟು ಬೇರೆ ಬೇರೆ ಪಾತ್ರಗಳನ್ನು ಮಾಡಲಿಕ್ಕಾಯಿತು. ಬರೀ ವಿಲನ್ ಅಲ್ಲ, ತಂದೆಯಾಗಿ, ಅಣ್ಣನಾಗಿ, ಒಬ್ಬ ಪೊಲೀಸ್ ಆಫೀಸರ್ ಆಗಿ, ಹೀಗೆ ವೆರೈಟಿ. ಆಮೇಲೆ ವಿಲನ್ ಅನ್ನೋ ಚಿತ್ರದಲ್ಲಿ ರಾವಣನ ಪಾತ್ರವನ್ನು ಹಾಕ್ಕೊಂಡೆ. ಬಹಳಷ್ಟು ಒಳ್ಳೊಳ್ಳೆ ಪಾತ್ರಗಳು, ಖಳನಾಯಕನಲ್ಲದೆ ಇರುವಂಥ ಪಾತ್ರಗಳನ್ನು ಕೂಡ ನಾನು ಮಾಡಿ, ಈಗ ಗಜರಾಮ ಅಂತ ರೀಸೆಂಟಾಗಿ ಬಂತು, ಅದರಲ್ಲಿ ಒಬ್ಬ ಪೈಲ್ವಾನ ಗುರು, ಆ ಥರದ ಒಂದು ಪಾಸಿಟಿವ್ ರೋಲು. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಒಂದು ಚಿತ್ರವನ್ನು ಬಹಳ ಅತ್ಯುತ್ತಮವಾದಂಥ ಅಪ್ಪನ ಪಾತ್ರ ಸಿಕ್ತು. ಎದ್ದೇಳು ಮಂಜುನಾಥ ಭಾಗ 2 ಬರಬೇಕು, ಅದರಲ್ಲಿ ಪೊಲೀಸ್ ಆಫೀಸರ್ ಪಾತ್ರ. ಸೊ ಹೀಗೆ ನಾನೇ ಡೆಲಿಬರೇಟ್ ಆಗಿ ಬೇರೆ ಬೇರೆ ಪಾತ್ರಗಳನ್ನ ಮಾಡೋ ನಿಟ್ಟಿನಲ್ಲಿ ನಾನು ಬಂದೆ. ಸೊ ಪಿದಾಯಿ ಕೂಡ ನನಗೆ ಎಲ್ಲೋ ಒಂದು ಕಡೆ ಒಂದು ಇಡೀ ಪಾತ್ರವನ್ನು ಜೀವಿಸಬೇಕು ಅಂತಿತ್ತು. ಎಷ್ಟೋ ಸಮಯ ನಾವು ಖಳನಾಯಕ ಪಾತ್ರವೋ ಇನ್ಯಾವುದೋ ಸಪೋರ್ಟಿಂಗ್ ಪಾತ್ರವೋ ಮಾಡಿದಾಗ ಹೀಗೆ ಬಂದು ಹಾಗೆ ಹೊಟ್ಟೋಗುತ್ತೆ. ನನಗೆ ಇಡಿಯಾಗಿ ಒಂದು ಪಾತ್ರವನ್ನು ಇನ್ ಟೋಟಲ್ ಇಡೀ ಚಿತ್ರದ ತುಂಬ ಇರುವಂತಹ ಈ ಚಿತ್ರಕ್ಕೆ ಒಂದು ಮೈನ್ ಪಿಲ್ಲರ್ ಆಗಿರುವಂತಹ ಪಾತ್ರವನ್ನು ನಾನು ಮಾಡಬೇಕು ಅಂತ ಆಸೆ ಪಡ್ತಿದ್ದೆ.
ಆ ಥರದ ಸಿನಿಮಾಗಳು ನಾನು ಮಾಡಿರಲಿಲ್ಲ. ಭಾಳ ಒಂಥರ ಕಂಟೆಂಟ್ಗೆ ಒತ್ತು ಕೊಟ್ಟು ಮಾಡುವಂಥ ಸಿನಿಮಾಗಳು ನನ್ನ ಪಾಲಿಗೆ ಬಂದಿರಲಿಲ್ಲ. ಇಲ್ಲೆಲ್ಲೋ ಒಂದು ರೀತಿಯಲ್ಲಿ ಬರೀ ವ್ಯಾಪಾರಿ ಚಿತ್ರಗಳಿಗೆ ಸೀಮಿತ ಅನ್ನೋ ಭಾವನೆ ಇದ್ದಿರಬಹುದು. ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಮಾಡುವ ನಮ್ಮ ಸಂತೋಷ್ ಮಾಡೋ ಥರದ ನಿರ್ದೇಶಕರಿಗೆ ಅದೇನೋ ಗೊತ್ತಿಲ್ಲ. ನಾವು ಹಿಂದೆ ಒಂದು ಶಿಕಾರಿ ಅಂತ ಒಂದು ಚಿತ್ರ ಮಾಡಿದ್ವಿ, ಅಭಯ್ ಸಿಂಹ ಡೈರೆಕ್ಟ್ ಮಾಡಿದ್ರು. ಅದು ಮಲಯಾಳಂ ಮತ್ತು ಕನ್ನಡದಲ್ಲಾಗಿತ್ತು. ಈಗ ಒಂದು 13-14 ವರ್ಷದ ಕೆಳಗೆ ಮಮ್ಮೂಟಿ ಸರ್ ಅದರ ನಾಯಕ ನಟರು. ಅಲ್ಲಿ ನನ್ನ ಸಂತೋಷ್ ಮಾಡವರ ಪರಿಚಯ ಆಯಿತು. ಸೊ ಪ್ರಾಬಬ್ಲಿ ಶರತ್ ಲೋಹಿತಾಶ್ವ ಈ ಭೋಜಣ್ಣನ ಪಾತ್ರ, ಪಿದಾಯಿಯಲ್ಲಿ ಭೋಜಣ್ಣನ ಪಾತ್ರ ಮಾಡಬಲ್ಲರು ಅನ್ನೋ ಕಾನ್ಫಿಡೆನ್ಸ್ ನನಗಿಂತ ಹೆಚ್ಚಾಗಿ ಅವ್ರಿಗಿದ್ದಿದ್ರಿಂದ ಅವ್ರು ಅಪ್ರೋಚ್ ಮಾಡಿದ್ರು ನನ್ನ. ನಾ ಕತೆ ಕೇಳಿದ್ರೆ ನನಗೂ ಆ ಸಮಯಕ್ಕೆ ಏನಾದರೂ ಒಂದು ಪಾತ್ರ ಸಿಗಲಿ ನನಗೆ. ಯಾಕಂದರೆ ಸಾಕಷ್ಟು ಈ OTT ಪ್ಲಾಟ್ಫಾರ್ಮು ಎಲ್ಲ ಬಂದಾದ್ಮೇಲೆ ಬಹಳ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡಿದ್ವಿ. ನಮ್ಮಲ್ಲೂ ಒಂದಷ್ಟು ಪ್ರಯತ್ನಗಳು ನಡೆದಿತ್ತು. ಸೊ ಇದು ಬಂದಾಗ ನಾನು ಬಿಡದೆ ಅದನ್ನ ಏನೋ ಗ್ರ್ಯಾಬ್ ಮಾಡ್ಕೊಂಡೆ ಅಂತನೋ ಕಿತ್ಕೊಂಡೆ ಅಂತನೋ ಮಾಡ್ತೀನಿ ಅಂತ ಏಕ್ದಮ್ ಅಂದಿದ್ದು ಈಗ ಇತಿಹಾಸ. ಸೊ ಅದು ಆ ಚಿತ್ರ ನಾನು ಬಹಳ ಪ್ರೀತಿಯಿಂದ ನನ್ನ ಇಡೀ ಕರಿಯರ್ನಲ್ಲಿ, ಪಿದಾಯಿ ಕೂಡ ಒಂದು ಫೆದರಿನ ನನಾದರ್ ಫೆದರ್ ಇನ್ ದ ಕ್ಯಾಪ್ ಅನ್ನೋ ಹಂಗೆ ಬಹಳ ಇಷ್ಟವಾದಂಥ ಒಂದು ಪಾತ್ರ ಮತ್ತು ಚಿತ್ರ. ಸೊ ಅದು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಅದು 2ನೇ ಅವಾರ್ಡನ್ನು ಪಡ್ಕೋತು. ಸೊ ಅಲ್ಲಿವರೆಗೂ ಬಂದಿದೆ. ಈಗ ಇನ್ನೊಂದಷ್ಟು ಕ್ಯಾಲಿಫೋರ್ನಿಯಾ ಫಿಲ್ಮ್ ಫೆಸ್ಟಿವಲಲ್ಲಿ, ಕ್ಯಾಲ್ಕಟಾ, ಶಿಮ್ಲಾ, ಜಾರ್ಖಂಡ್ ಈ ಥರದ ಎಲ್ಲ ಕಡೆಗೂ ಹೋಗ್ತಾ ಇದೆ. ಸೊ ಈ ಚಿತ್ರವನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನೋಡಿದಂಥ ಪ್ರೇಕ್ಷಕರು ಅವ್ರು ಕೊಟ್ಟಂಥ ಪ್ರತಿಕ್ರಿಯೆ ನಮ್ಮನ್ನು ಮೇ 9 ಅದನ್ನು ಗ್ರ್ಯಾಂಡಾಗಿ ರಿಲೀಸ್ ಮಾಡುವ, ಅದು ಮಂಗಳೂರಿನಿಂದ ಆಗಲಿ ತುಳುನಾಡಿನಿಂದ ಆಗಲಿ ಅಂತ ನಾವೆಲ್ಲ ಡಿಸೈಡ್ ಮಾಡಿಕೊಂಡು ಸೊ ಅದನ್ನು ಈ ಮೇ 9 ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸರ್, ಇದರಲ್ಲಿ ನೀವು ನಿಮ್ಮ ಕ್ಯಾರೆಕ್ಟರ್ಗೆ ಅಂದರೆ ಯಾವುದೇ ಪಾತ್ರ ಕೊಟ್ಟರು ನೀವು ಯಾವ ರೀತಿ ಸರ್ ಅದಕ್ಕೆ ಸಿದ್ಧತೆನ ಮಾಡ್ಕೋತೀರಾ? ಸಿದ್ಧತೆ ಈಗ ಮಾಡ್ಕೊಳ್ಳುವಂಥದ್ದಲ್ಲ. ಈ ಸಿದ್ಧತೆ ನಾವು ಪೂರ್ವ ತಯಾರಿ ಅಂತಾರಲ್ಲ, ಪೂರ್ವಾಶ್ರಮ, ಅದು ರಂಗಭೂಮಿ ದಿವಸಗಳು ಅಲ್ಲೇ ಆಗ್ಬಿಡುತ್ತೆ. ಆ ಎಲ್ಲ ಕಸರತ್ತುಗಳು ಆ ಟೈಮಲ್ಲೇ ನಡೆದೋಗ್ಬಿಡುತ್ತೆ. ಯಾವುದೇ ಒಂದು ಪಾತ್ರ ನಮಗೆ ಕೊಟ್ಟಾಗ, ನಮ್ಮ ದೊಡ್ಡ ದೊಡ್ಡ ನಿರ್ದೇಶಕರ ಅಡಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ, ರಂಗಭೂಮಿಯಲ್ಲಾಗಲಿ ಚಲನಚಿತ್ರದಲ್ಲಾಗಲಿ. ಸೊ ಆ ಅನುಭವಗಳು, ಆಮೇಲೆ ಯಾವುದೇ ಒಬ್ಬ ಕಲಾವಿದ ಅವನು ಶಿಸ್ತಿನಿಂದ ಕೆಲಸ ಮಾಡಿದ್ರೆ, ಅದನ್ನು ಸೀರಿಯಸ್ ಆಗಿ ತಗೊಂಡು ಹೋದರೆ ಅದು ಬೆಳೆಸುತ್ತೆ. ಅದ್ರ ಕಡೆಗೆ ನಮ್ಮ ಗಮನ ಇರಬೇಕು ಅಷ್ಟೇ. ಅದು ಒಂದು ಇಂಟರ್ನಲ್ ಪ್ರಿಪರೇಷನ್ ಅಂತಾರೆ. ಅದು ಹೋಗಿ ಚಿಕ್ಕ ಒನ್ ಲೈನರ್ಸಿಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರಗಳನ್ನು ಮಾಡ್ತಾ ಅದು ಕಲಿಸ್ತಾ ಹೋಗುತ್ತೆ. ಅದು ಕಲಿಸ್ತಾ ಇದ್ದ ಹಾಗೆ ಆ ಪ್ರಾಸೆಸ್ಸಲ್ಲಿ ನಾವು ಅದನ್ನು ಹಿಡಿಬೇಕು, ಕಲ್ತ್ಕೊಳ್ಬೇಕು, ಅಪ್ಡೇಟ್ ಆಗಬೇಕು. ಆಮೇಲೆ ಒಂದು ಪಾತ್ರವನ್ನು ನಿಭಾಯಿಸೋದು ಹೇಗೆ ಅನ್ನೋ ಒಂದು ಇದು ನಾವೆಲ್ಲೂ ಬೇರೆ ಪುಸ್ತಕಗಳನ್ನ ಓದೋ ಅವಶ್ಯಕತೆ ಇಲ್ಲ. ಗಮನ ಇರಬೇಕು, ನಮಗೆ ಸೂಕ್ಷ್ಮಗ್ರಾಹಿಗಳಾಗಿರ್ಬೇಕು. ನಮಗೆ ಸಿಗ್ತಾ ಹೋಗುತ್ತೆ, ಆ ಹಿಡಿತ ಸಿಗ್ತಾ ಹೋಗುತ್ತೆ. ಸೊ ಅದೇನೋ ಹೇಳ್ತಾರಲ್ಲ ಹಿಂದೆ, ರಿಹರ್ಸಲ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಶೋ ಅಂತಾರೆ. ಸೊ ಅದನ್ನು ನಾನು ಪೂರ್ವ ತಯಾರಿ ಅಂತ ಹೇಳಿದ್ದು. ಸೊ ಅವೆಲ್ಲ ಮಾಡ್ತಾ ಬಂದಾಗ ಈಗ ಯಾವುದೇ ಪಾತ್ರ ಕೊಟ್ಟರು ಅದರ ಪಲ್ಸನ್ನು ಹಿಡಿಯೋದು, ಅದರ ಭಾವವನ್ನು ಹಿಡಿಯೋದು, ಆ ಕೆಲಸ ಮಾಡ್ತಾ ಹೋದಾಗ ನಮಗೆ ಸಿಗುತ್ತೆ ಪಾತ್ರಗಳು. ಅದೇನು ಹೇಳಬೇಕು ಅಂತಿದ್ದಾರೆ, ಭೋಜಣ್ಣನ ಪಾತ್ರದ ಮುಖಾಂತರ ಭೋಜಣ್ಣ ಹೇಗೆ ಅವನ ವ್ಯಕ್ತಿತ್ವ ಏನೋ, ಅವನು ಹೇಗೆ ಯಾವ ಸಂದರ್ಭಕ್ಕೆ ಹೇಗೆ ಬಿಹೇವ್ ಮಾಡ್ತಾನೆ, ಈ ಎಲ್ಲ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡು ಮೈಗೂಡಿಸ್ಕೊಂಡು ಅದನ್ನು ಯಶಸ್ವಿಯಾಗಿ ಪರ್ಫಾರ್ಮ್ ಮಾಡಿದಾಗ, ಅಭಿನಯಿಸಿದಾಗ ಏನು ನಮ್ಮ ಬರಹಗಾರರು ನಿರ್ದೇಶಕರು ಬಯಸ್ತಾ ಇದ್ದಾರೆ ಅದು ತಂತಾನೇ ಕನ್ವೆ ಆಗ್ಬಿಡುತ್ತೆ. ಸೊ ಇಳಿಬೇಕು, ಅದರ ಆಳಕ್ಕೆ ಇಳಿಬೇಕು, ಆ ಪಾತ್ರದ ಆಳಕ್ಕೆ ಇಳಿದು ಅದನ್ನು ಬರುತ್ತೆ. ನಾವು ಸೀರಿಯಸ್ ಸ್ಟೂಡೆಂಟ್ಸ್ ಆಫ್ ಆ್ಯಕ್ಟಿಂಗ್ ಆದಾಗ ನಮಗೆ ಆ ಪಾತ್ರದ ಲಗಾಮ ಸಿಗ್ತದೆ. ಥಿಯೇಟ್ರಿಂದ ಅಂತಲ್ಲ, ಥಿಯೇಟ್ರ್ ಕೂಡ ಒಂದು ಶಿಸ್ತೆ. ನಿಮ್ಮಲ್ಲಿ ಆ ಕಲಿಯುವ ಇದಿರಬೇಕು, ತುಡಿತಾ ಇರಬೇಕು, ಗಮನ ಇರಬೇಕು.
ಆಮೇಲೆ ಸಮಾಜದೊಳಗೆ ನಮಗೆ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಹೌದು. ಪಾತ್ರಗಳನ್ನು ನೋಡ್ತೀವಿ, ವ್ಯಕ್ತಿಗಳನ್ನು ನೋಡ್ತೀವಿ. ಅದರಲ್ಲಿ ಒಬ್ಬರು ಪಾದ್ರಿ ಆಗ್ಬೋದು, ಒಬ್ಬ ಗಂಭೀರವಾದಂಥ ತಂದೆ ಆಗ್ಬೋದು. ಸೊ ನಾನು ಪಾತ್ರಿ ಆಗಿರಲೇಬೇಕಾಗಿಲ್ಲ ಪಾತ್ರ ಮಾಡಬೇಕಾದ್ರೆ. ಈಗ ನಮ್ಮ ಚೈತನ್ಯ ಅವರ ಸಿನಿಮಾದಲ್ಲಿ ಅಬ್ಬಬ್ಬ ಅನ್ನೋ ಚಿತ್ರದಲ್ಲಿ ನಾನು ಫಾದರ್ ರೋಲ್ ಮಾಡಿದ್ದೀನಿ. ಸೊ ನಾನು ಫಾದರ್ ಆಗಿಲ್ಲ ಯಾವುದೇ ಇನ್ಸ್ಟಿಟ್ಯೂಷನ್ಗೆ, ಅಥವಾ ನಾನು ಪಾದ್ರಿನೂ ಅಲ್ಲ. ಈ ಕೊತ್ವಾಲ್ ರಾಮಚಂದ್ರನ ಪಾತ್ರ ಮಾಡಿದಾಗ ನಾನು ಕೊತ್ವಾಲ್ ಅವ್ರು ನೋಡೇ ಇಲ್ಲ. ಸೊ ಅದನ್ನೇ ಹೇಳಿದ್ನಲ್ಲ, ಈಗೆಲ್ಲ ಹೇಗಿರುತ್ತೆ ಪ್ರಿಪ್ರೇಷನ್ ಅಂತಂದರೆ ಅದೇನು ಹೇಳ್ತಾ ಇದೆ, ಅದು ಹೇಗೆ ಬಿಹೇವ್ ಮಾಡುತ್ತೆ ಆ ಪಾತ್ರ, ಆ ಒಂದಷ್ಟು ವಿಚಾರಗಳನ್ನೆಲ್ಲ ನಾವು ಎತ್ತಬೇಕು, ಯೋಚಿಸ್ಬೇಕು. ಏಕಾಂತದಲ್ಲಿ ಕೂತ್ಕೊಂಡು ನೋಡಬೇಕು, ಲೈನ್ಗಳನ್ನು ಮನನೂ ಮಾಡ್ಕೋಬೇಕು. ಆ ಲೈನ್ಗಳಲ್ಲೇ ನಮಗೆ ಆ ಪಾತ್ರ ಹೇಗಿದೆ ಅಂತ ಹೇಳ್ಕೊಡುತ್ತದೆ. ಸೊ ಅದನ್ನು ಹಿಡಿದಾಗ ನಿಮಗೆ ಸಿಕ್ಕೋಗ್ಬಿಡುತ್ತೆ. ನಿಮಗೆ ಆಗ ಇದು ಕೊತ್ವಾಲ್ ರಾಮಚಂದ್ರನು ಆಗ್ಬೋದು, ಈ ಕಡೆ ಅಜ್ಞಾತವಾಸಿಯ ಶ್ರೀನಿವಾಸಯ್ಯ ಆಗ್ಬೋದು, ಅಥವಾ ಪಿದಾಯಿಯ ಭೋಜಣ್ಣ ಆಗ್ಬೋದು. ಇಲ್ಲ ಅಂತಂದ್ರೆ ಆ ಪ್ರಿಪರೇಷನ್ ಇಲ್ಲದೆ ಹೋದ್ರೆ ಎಲ್ಲವೂ ಒಂದೇ ಥರನೇ ಕಾಣುತ್ತೆ, ಎಲ್ಲವೂ ಶರತ್ಲೋಹಿತಾಶ್ವ ಅಂತ ಅನ್ಸುತ್ತೆ, ಪಾತ್ರಗಳು ಅನ್ಸಲ್ಲ. ಸೊ ಗಮನ ಕೊಟ್ಟರೆ, ಅಚ್ಚುಕಟ್ಟಾಗಿ ಕೂತು ಅದರ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಆ ಪಾತ್ರಗಳಾಗಿ ನಿಮ್ಮ ಮುಂದೆ ಕಾಣಿಸ್ಕೋಬೋದು. ಸರ್, ತುಳು ಡಬ್ಬಿಂಗ್ ಮಾಡೋದಕ್ಕೆ ಅಂದರೆ ನಿಮಗೆ ಮೊದಲಿಂದಲೂ ತುಳು ಮಾತಾಡಿ ಅಥವಾ ಏನಾದರೂ ಸ್ವಲ್ಪ ಅಭ್ಯಾಸ ಇತ್ತಾ, ಅದು ಹೇಗೆ ಅಂತ ಮ್ಯಾನೇಜ್ ಮಾಡೋದು? ಸಾಕಷ್ಟು ಸಲ ನಾನು ಮಂಗಳೂರಿಗೆ ಬಂದು ಓದೋದಿದೆ. ನನಗೂ ತುಳುನಾಡಿಗೂ ತುಳು ಚಿತ್ರರಂಗಕ್ಕೂ ಒಂದು ಒಳ್ಳೆ ಅವಿನಾಭಾವ ಸಂಬಂಧ ಇದೆ. ಬಂದಾಗಲೆಲ್ಲ ನಾನು ಸಾಕಷ್ಟು ಕನ್ನಡ ಚಿತ್ರಗಳಿಗೂ ಇಲ್ಲಿ ಬಂದು ನಾನು ಶೂಟಿಂಗಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಆ್ಯಂಡ್ ತುಳು ಚಿತ್ರ ಅಂಬರ್ ಕೇಟರರ್ಸ್, ಆಗ ನನ್ನ ನಿರ್ದೇಶಕರು ಪ್ರಸಾದ್ ಅಂತ, ಅವ್ರಿಗೆ ನನ್ನ ದನಿ ಅಂದರೆ ಭಾಳ ಇಷ್ಟ. ಈಗ ನಾನು ತಮಿಳಲ್ಲೂ ಮಾಡ್ತೀನಿ, ತೆಲುಗಿನಲ್ಲಿ ಮಾಡ್ತೀನಿ. ಅಲ್ಲೆಲ್ಲ ಕೂಡ ನನ್ನ ಧ್ವನಿಯನ್ನು ಪ್ರೀತಿ ಮಾಡೋರೆಲ್ಲ ಕೂಡ ಅದು ಹೇಗಾದರೂ ಇರಲಿ ನಮಗೆ ಧ್ವನಿ ಬೇಕು ಅಂತ ಎಂಕರೇಜ್ ಮಾಡ್ತಾರೆ. ನಾನು ಹೇಗಾದರೂ ಇರಲಿ ಧ್ವನಿ ಬೇಕು ಅಂತ ನಾನು ಸಮಾಧಾನ ಮಾಡ್ಕೊಳ್ಳಲ್ಲ. ನಾನು ನಿಮ್ಮ ಡಿಕ್ಷನ್ನು, ನಿಮ್ಮ ಆಕ್ಸೆಂಟು, ಅದು ಯಾವ ರೀತಿ ಇರಬೇಕು, ಅದು ಯಾವ ಡೈಲೆಕ್ಟ್ದು, ಅದನ್ನು ನಾನೊಂದಷ್ಟು ಅವರು ಅಷ್ಟು ಪ್ರೀತಿ ಕೊಡ್ತಿರ್ಬೇಕಾದ್ರೆ, ಹೆಂಗಿದ್ರೂ ಪರವಾಗಿಲ್ಲ ನಮಗೆ ಧ್ವನಿ ಬೇಕು ಅನ್ಬೇಕಾದ್ರೆ, ನಾನು ಯಾಕೆ ನನ್ನನ್ನು ನೋಡೋ ಕೇಳೋ ಪ್ರೇಕ್ಷಕನಿಗೆ ನಾನು ಯಾಕೆ ಮೋಸ ಮಾಡಬೇಕು? ಸೊ ಅದರಿಂದ ಆ ಪಾತ್ರಕ್ಕೆ ನನ್ನ ಕೈಲಿ ಸಾಧ್ಯವಾದಷ್ಟು ಮಟ್ಟಕ್ಕೆ ಕಲಿತು ಅವರ ಕೊಡೋ ಸಜೆಷನ್ಸ್ನ, ಅವರು ಮಾಡೋ ಕರೆಕ್ಷನ್ಸ್ನ ಕೂತ್ಕೊಂಡು ಮಾಡಿ ಅರ್ಥ ತಿಳ್ಕೊಂಡು ಒಂದಷ್ಟು ಸಮಯ ಅದಕ್ಕೆ ವ್ಯಯಿಸಿ ಮಾಡಿ, ಒಂದ್ಸಲ ತಪ್ಪು ಮಾಡಿದ್ರೆ ಮತ್ತೊಂದು ಸಲ ಮಾಡೋದು, ಈ ಥರ ಮಾಡಿ ಅದು ಅಚ್ಚುಕಟ್ಟಾಗಿ ಬರಬೇಕಷ್ಟೇ. ಇಷ್ಟು ಸಲ ಮಾಡಿದ್ವಿ ಅನ್ನೋದು ಅಲ್ಲ ವಿಚಾರ. ನನ್ನ ಧ್ವನಿಯನ್ನು ನನ್ನ ನಿರ್ದೇಶಕರು, ನಿರ್ಮಾಪಕರು ಇಷ್ಟಪಡ್ತಾರೆ, ಅವರ ಬೇಕು ಅಂತಾರೆ. ನನ್ನ ಧ್ವನಿ ನನಗೂ ನನ್ನ ಸ್ವಾರ್ಥ, ಅದು ನನ್ನ ಪಾತ್ರ, ನಾನು ಅದಕ್ಕೆ ಭಾವ ಕೊಟ್ಟಾಗಲೇ ಅದು ಅಚ್ಚುಕಟ್ಟಾಗಿ ರೂಪುಗೊಳ್ಳೋದು ಅನ್ನೋ ಒಂದು ನಂಬಿಕೆ ಇದೆ. ಬೇರೆಯವ್ರು ಕೊಟ್ಟಾಗ ನಾನು ನನ್ನ ಪಾತ್ರವನ್ನು ಜೀವಿಸಿದ ಹಾಗೆ ಇನ್ನೊಬ್ರು ಜೀವಿಸ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಸೊ ಹಾಗಾಗಿ ಈ ಕಸರತ್ತು ನಡೆಯುತ್ತೆ. ಹಾಗಾಗಿ ನಾನು ಯಾರ್ಯಾರು ಬಯಸ್ತಾರೆ, ಕೆಲವೊಮ್ಮೆ ಭಾಳ ಇಂಟೀರಿಯರ್ ಡೈಲೆಕ್ಟ್ಸ್ಗಳು ಇರ್ತವೆ, ಅವಕ್ಕೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಈಗ ನಮ್ಮ ಉತ್ತರ ಕರ್ನಾಟಕದ ಸೊಗಡಾಗಲಿ ಅಥವಾ ಮಂಗಳೂರಿನ ಸೊಗಡಾಗಲಿ, ಅದು ನುರಿತಿರಬೇಕು. ಅಲ್ಲಿನ ಭಾಷಿಕರಷ್ಟು ನಾವು ಸುಲಲಿತವಾಗಿ ಕಲ್ತು ಮಾಡುವಷ್ಟು ಬರಬೇಕು. ಬರದೇ ಹೋದಾಗ ಅದು ಆಭಾಸ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ನಾವು ಕಷ್ಟಪಟ್ಟು ಬರದೇ ಹೋದಾಗ, ಇಲ್ಲ ಅವರೇ ಡಿಸೈಡ್ ಮಾಡ್ತಾರೆ, ಇಲ್ಲ ಇದು ಅಷ್ಟು ಪ್ರಾಮಿಸಿಂಗ್ ಆಗಿಲ್ಲ, ಏನು ಸಾರ್ ಅಂತಂದಾಗ ನಿಮಗೆ ಸರಿ ಹೋಗಲಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದು ಇದೆ. ಸೊ ಸಾಮಾನ್ಯ ನನ್ನ ಧ್ವನಿನ ಇಷ್ಟಪಡೋದ್ರಿಂದ ನಾನು ಅದನ್ನ ಕಾಯ್ತೀನಿ, ಎಷ್ಟೇ ಕಷ್ಟ ಆದರೂ ಮಾಡುವ ಅಂತ. ಕೆಲವಾರು ಚಿತ್ರಗಳಲ್ಲಿ ಮಾಡಿರ್ತೀನಿ, ಕೆಲವು ಸಣ್ಣ ಪುಟ್ಟ ಈ ಇಂಟೀರಿಯರ್ ಇದೆಲ್ಲ ಬಂದಾಗ ಸೊಗಡಿದ್ದ ಚಿತ್ರಗಳನ್ನ ನಾನು ಅವ್ರಿಗೆ ಬಿಟ್ಟು ಕೊಟ್ಟಿದ್ದು ಇದೆ. ಸೊ ದಟ್ ವೇ ಐ ಆಮ್ ಫಾರ್ಚುನೇಟ್, ಮೋಸ್ಟ್ ಆಫ್ ದೆಮ್ ಲೈಕ್ ಮೈ ವಾಯ್ಸ್. ಸರ್, ಇದೊಂದು ಮೂವಿಗೆ ಸಂಬಂಧಪಟ್ಟಾಗೆಲ್ಲ ನಾವು ನಿಮ್ಮನ್ನ ನೋಡಿದ್ದು ಬ್ಲ್ಯಾಕ್ ಹೇರ್, ಬ್ಲ್ಯಾಕ್ ಇದೊಂದು ಹೊಸ ನಿಮ್ದು ಏನೋ ಗೆಟಪ್ ಚೇಂಜ್ ಆಗಿದೆ ವೈಟ್ ಹೇರ್ಸ್ ಅಲ್ಲಿ, ಇದೇನದು ಬೇರೆ ಮೂವಿಗೆ ಕ್ಯಾರೆಕ್ಟರ್ ಅಥವಾ ಏನು? ಇಲ್ಲಪ್ಪ, ಇದು ಇಟ್ ಈಸ್ ಸಿಂಪಲ್. ಈ ಕೋವಿಡ್ ಅಂತ ಬಂತು ಮಹಾಮಾರಿ, ಆ ಸಮಯದಲ್ಲಿ ನಿಮ್ಗೆ ಈಗ ಕಾಣ್ತಾ ಇದೆ. ನಾವು ಹಿಂದೆ ಎಲ್ಲ ಕೋವಿಡ್ ಬರೋಕ್ ಮುಂಚೆ ಯಾವುದೇ ಚಿತ್ರಕ್ಕೆ ಯಾವುದೇ ಪಾತ್ರ ಮಾಡಬೇಕಾದ್ರೆ ಬೆಳಗ್ಗೆ ಎದ್ರೆ ಶೇವಿಂಗ್ ಮಾಡು,
ಬಣ್ಣ ಹಾಕು, ಹಾ ಹಾ ಒಂಚೂರು ಇಲ್ಲೆಲ್ಲೋ ಅಲ್ಲೋ ಸೈಡಲ್ಲಿ ಕಾಣಿಸ್ಕೋತ ಹೋದ್ರೆ ನಾವು ಎಷ್ಟೋ ವರ್ಷಗಳು ಬಣ್ಣ ಹಾಕಿದೀವಿ, ಅದು ನಮ್ಮ ಆಡಿಯನ್ಸ್ಗೆ ಗೊತ್ತಿಲ್ಲ. ಓಕೆ. ಆಯಾ ಪಾತ್ರಕ್ಕೆ ನಾವು ಏನೋ ಹೆಂಗ ಕಾಣಿಸ್ಕೋಬೇಕು ಅಂತ ಬಣ್ಣ ಹಾಕ್ತಿದ್ವಿ. ಕೋವಿಡ್ ಟೈಮಲ್ಲಿ ಬೇಸರ ಆಯಿತು, ಹಾಕದೇ ಬೇಡ ಅಂತ ಬಿಟ್ಟೆ. ಓಕೆ. ಆಮೇಲೆ ಯಾರೋ ಆ ಸಮಯದಲ್ಲಿ ಒಬ್ಬ ನಿರ್ದೇಶಕರು ಕೋವಿಡ್ ಕಳೀತಾ ಇದೆ, ನಮ್ದೊಂದು ಸಿನಿಮಾದಲ್ಲಿ ನೀವು ಪಾತ್ರ ಮಾಡಬೇಕು, ಬನ್ನಿ, ನಾನು ನಿಮ್ಮ ಮನೆಗೆ ಬರ್ತೀನಿ, ನೋಡ್ಬೇಕು ನಿಮ್ಮನ್ನ ಅಂತ ಬಂದ್ರು. ನಾನು ಈ ಅವತಾರದಲ್ಲಿದ್ದೆ. ಅದು ಅವ್ರಿಗೆ ಇದೂ ಇಷ್ಟ ಆಯಿತು. ಓಕೆ. ಸೊ ಅವರ ಚಿತ್ರದಲ್ಲಿ ನನ್ನ ತಂದೆ ಪಾತ್ರನ ಒಬ್ರು ಮಾಡೋದಿತ್ತು. ಸೊ ಒಂದು ಪಾತ್ರಕ್ಕೆ ಅದು ಯಾರೋ ಇನ್ನೊಬ್ಬ ಕಲಾವಿದನ ಏನೋ ಕ್ಯಾಸ್ಟ್ ಮಾಡಿದ್ರಲ್ಲ, ಬೇಡ ಸರ್ ನೀವೇ 2 ಪಾತ್ರನೂ ಮಾಡ್ಬಿಡಿ ಅಂತ ಹೇಳಿ ಒಂದಕ್ಕೆ ಬಣ್ಣ ಹಾಕ್ಸಿದ್ರು, ಇನ್ನೊಂದಕ್ಕೆ ನಾನು ಹೇಗಿದ್ದೀನೋ ಇನ್ನೊಂಚೂರು ಬಿಳಿ ದಾಡಿನೂ ಇತ್ತು. ಸೊ ದಾಡಿ ಎಲ್ಲ ಇರೋ ಬಿಳಿ ಕೂದಲಿರೋ ಇದನ್ನ ತಂದೆ ಮಾಡಿದ್ರು, ಇನ್ನೆಲ್ಲ ಬಣ್ಣ ಹಾಕಿ ಮಗನ್ ಮಾಡಿದ್ರು. 2 ಕಾಂಟ್ರಾಸ್ಟ್ ಅದ್ಭುತವಾಗಿ ಕಾಣಿಸ್ಕೋತು. ಸೊ ಕೆಲವು ಚಿತ್ರಗಳಿಗೆ ಇನ್ಸ್ಟೆಂಟ್ ಬಣ್ಣ ಸ್ಪ್ರೇ ಹಾಕೋದು. ಬಟ್ ಈಗ ಸಾಕಷ್ಟು ನಮ್ಮ ನಿರ್ದೇಶಕರು ಈ ಸಾಲ್ಟ್ ಅಂಡ್ ಪೆಪ್ಪರ್ ಅಂತಿರೋ ಅಥವಾ ಟೋಟಲಿ ಗ್ರೇ ಅಂತಿರೋ ಅದನ್ನ ಇಷ್ಟಪಟ್ಟಿದ್ದಾರೆ. ಆ ಥರದ ಪಾತ್ರಗಳು ಬರ್ತಾ ಇದೆ. ಸೊ ಸಾಲ್ಟ್ ಅಂಡ್ ಪೆಪ್ಪರ್ ಟ್ರೆಂಡ್ ಈಗ. ಸೊ ಹಾಗಾಗಿ ಇದೇ ರಿಟೈನ್ ಆಗ್ತಾ ಇದೆ. ಅಂಡ್ ಒಂದಾದ್ಮೇಲೆ ಒಂದು ಮಾಡ್ತಿರೋದ್ರಿಂದ ಬಣ್ಣ ಹಾಕೋಕೆ ಆಗ್ತಾ ಇಲ್ಲ ಕಂಟಿನ್ಯೂಟಿ. ಯಾವ ವೇಷದಲ್ಲಿ ಮಾಡಿರ್ತೀವೋ ಅದು ಶೆಡ್ಯೂಲ್ ಟು ಶೆಡ್ಯೂಲ್ ಬೇರೆ ಬೇರೆ ಇರ್ತದೆ. ಸೊ ಹಾಗಾಗಿ ನಾನು ಒಂದು ಚಿತ್ರಕ್ಕೆ ಹೀಗೆ ಇದ್ದು ಇಮಿಡಿಯೇಟ್ ಆಗಿ ಬಣ್ಣ ಹಾಕ್ಬಿಟ್ರೆ ಅದ್ರ ನೆಕ್ಸ್ಟ್ ಶೆಡ್ಯೂಲಲ್ಲಿ ಇದೇ ಚಿತ್ರಕ್ಕೆ ತೊಂದರೆ ಆಗುತ್ತೆ. ಸೊ ಇದೇ ನಡೀತಾ ಇದೆ. ಓಕೆ. ಸೊ ಮೂವಿ ಬಗ್ಗೆ ಇವಾಗ ನಮ್ಮ ಈ ಪಿದೈ ಮೂವಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಸರ್ ನೀವು ಮೇ 9ಕ್ಕೆ ರಿಲೀಸ್ ಬರ್ತೀರಿ ನೀವು ಮಂಗಳೂರಿಗೆ? ಹಾ ಬರ್ತೀನಿ ಖಂಡಿತ. ಹಾಗಾದ್ರೆ ನಿಮ್ಮನ್ನ ಭೇಟಿ ಮಾಡ್ಬೋದು ಇನ್ನೊಂದ್ಸಲ. ಓ ಎಸ್ ಓ ಎಸ್. ಸೊ ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ. ನೀವು ಬಂದ್ರೆ ಸರ್ನ ಖಂಡಿತವಾಗ್ಲೂ ಮೀಟ್ ಆಗ್ಬೋದು. ಸೊ ತಪ್ಪದೆ ಬನ್ನಿ ಅಂತ ಹೇಳ್ತಾ, ಸೊ ಇವಾಗ ತುಂಬಾ ಜನ ಸಿನಿಮಾ ಅಂತ ಹಿಂದೆ ಅದ್ರ ಬಗ್ಗೆ ಓಡ್ತಾ ಇರ್ತಾರೆ ಯುವಕರು. ಸೊ ಅಂತವ್ರಿಗೆ ನೀವೇನೋ ಒಂದು ಟಿಪ್ ಅಥವಾ ಸಜೆಷನ್ ಅಂತಂದ್ರೆ ನಿಮ್ ಕಡೆಯಿಂದ ಸಿನಿಮಾ ಮಾಡಬೇಕು ಅಂತಿರೋರ, ಸಿನಿಮಾ ನೋಡಬೇಕು ಅಂತಿರೋರ ಮಾಡೋದಕ್ಕೆ ಒಳ್ಳೆ ಚಿತ್ರಗಳನ್ನು ನೋಡಿ, ಒಳ್ಳೆಯ ಚಿತ್ರಗಳನ್ನು ಸ್ಟಡಿ ಮಾಡಿ, ಆಮೇಲೆ ಒಳ್ಳೆ ಚಿತ್ರಗಳು ಬಂದಾಗ ಬಿಡದ ಹಾಗೆ ಹೋಗಿ ಥಿಯೇಟ್ರಲ್ಲಿ ಕೂತು ನೋಡಿ, ಮಾಹಿತಿ ಕಲೆಕ್ಟ್ ಮಾಡಿ. ಈಗ ಪಿದಾಯಿ ಯಾಕೆ ನೋಡಬೇಕು ಅಂತಂದರೆ, ಅಥವಾ ಯಾಕೆ ಅದನ್ನು ಸ್ಟಡಿ ಮಾಡಬೇಕು ಅಂತಂದರೆ, ಪಿದಾಯಿ ಅದರ ಈಗಾಗಲೇ ನಾನು ಹೇಳಿದಾಗೆ ಅದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಭಾಗವಹಿಸಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರದಲ್ಲಿ 2ನೇ ಪ್ರಶಸ್ತಿ ಪಡ್ಕೊಂಡಿದೆ. ಆ ಒಂದು ಕ್ಯೂರಿಯಾಸಿಟಿನ ಇಟ್ಕೊಂಡು ಹೋಗಿ ನೋಡಬೇಕು, ಯಾಕೆ ಬಂತು ಪ್ರಶಸ್ತಿ, ಏನಿದೆ ಅಂತ ಹೊಸದು, ಯಾವ ರೀತಿಯಲ್ಲಿ ಚಿತ್ರವನ್ನ ನಿರ್ದೇಶಕ ತುಂಬಿಕೊಟ್ಟಿದ್ದಾರೆ, ಇದು ಕಟ್ಕೊಟ್ಟಿದ್ದಾರೆ, ಯಾತಕ್ಕಾಗಿ ಜನ ಆ ಫೆಸ್ಟಿವಲಲ್ಲಿ ಇದನ್ನು ಮೆಚ್ಕೊಂಡ್ರು ಅಂತ ನೋಡ್ತಾ ಹೋದಾಗ ಒಂದಷ್ಟು ವಿಚಾರಗಳು, ವಿಭಿನ್ನವಾದ ವಿಶೇಷವಾದಂಥ ವಿಚಾರಗಳು ಅವ್ರಿಗೆ ಸಿಗ್ತಾ ಹೋಗುತ್ತೆ. ಅದು ಟೆಕ್ನಿಕ್ಯಾಲಿಟೀಸ್ ಆಗ್ಬೋದು, ಪರ್ಫಾರ್ಮೆನ್ಸಸ್ ಆಗ್ಬೋದು, ಆಮೇಲೆ ಒಂದು ಇಡೀ ಕಥೆಯನ್ನು ಯಾವ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ ಅನ್ನೋ ಒಂದಷ್ಟು ಒಬ್ಬ ಸೀರಿಯಸ್ ಸ್ಟೂಡೆಂಟ್ ಆಫ್ ಫಿಲ್ಮ್ ಮೇಕಿಂಗ್ ಗೆ ಸಿಗ್ತಾ ಹೋಗುತ್ತೆ. ಸೊ ಈ ಎಲ್ಲ ವಿಚಾರದಲ್ಲೂ ಪಿದಾಯಿ ಚಿತ್ರ ಜನಮಾನಸವನ್ನು ಗೆದ್ದಿದೆ. ಸೊ ಹಾಗಾಗಿ ಪಿದಾಯಿ ಚಿತ್ರವನ್ನು ನೋಡಬೇಕು ಯಂಗ್ಸ್ಟರ್ಸು. ಆಮೇಲೆ ಒಂದು ಈ ನಮ್ಮ ಪ್ರೇಕ್ಷಕರಿಗೆ ಹೇಳಬೇಕು ಅಂತಂದರೆ, ಒಂದು ಒಟ್ಟು ಕುಟುಂಬದ ಕತೆ, ಬಹಳ ಕಲಾತ್ಮಕವಾಗಿದೆ, ಬಹಳ ಎಂಟರ್ಟೈನಿಂಗ್ ಆಗಿದೆ. ಆಮೇಲೆ ಮಕ್ಕಳಾದಿಯಾಗಿ ಹೆಣ್ಮಕ್ಳು, ಗಂಡಸರು, ವಯಸ್ಕರು ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಸಿನಿಮಾ. ಆಮೇಲೆ ಅದೆಲ್ಲದರ ಜೊತೆಗೆ ಭಾಳ ಇಂಟ್ರಿಕೇಟ್ ಆಗಿ ಅದರೊಳಗಡೆ ಭಾಳ ಮುಗ್ಧವಾಗಿ ಬ್ಯೂಟಿಫುಲ್ ಆಗಿ ಸೇರ್ಕೊಂಡಿರುವಂಥ ಒಂದು ಸಂದೇಶ ಇದೆ. ಇಡಿಯಾಗಿ ಸಂದೇಶ ಅಲ್ಲ, ಒಂದು ಎಂಟರ್ಟೈನರ್. ಆ ಎಂಟರ್ಟೈನ್ಮೆಂಟ್ ಒಳಗಡೆ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು, ವಿಶೇಷ ಇದನ್ನು ಹೇಳ್ಕೊಡಿದ್ರೆ. ಇನ್ನೊಂದೇನೆಂದರೆ, ಈ ಒಟ್ಟು ಕುಟುಂಬದ ಬದುಕನ್ನು ಬದುಕ್ತಾ ಇಲ್ಲ ಎಷ್ಟೋ ಜನ. ನಾವೆಲ್ಲರೂ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ಬಿಟ್ಟಿದ್ದೀವಿ. ಸೊ ಒಂದು ತಂತುವಾಗಿ ಏನಂತಾರೆ, ಒಟ್ಟು ಕುಟುಂಬ. ಈಗ ನಾವು ಎಷ್ಟೋ ಸಂಬಂಧಗಳನ್ನು ಇಲ್ಲ ನಾವು ಬೆಳೆದ ಹಾಗೆಲ್ಲ ಇಲ್ಲ ಬಿಟ್ಟೋಗಿದ್ದೀವಿ, ಇಲ್ಲ ಇನ್ಯಾವುದೋ ಕಾರಣಕ್ಕೆ ನಮ್ಮನ್ನು ಅಗಲಿದ್ದಾರೆ. ಸೊ ಇವೆಲ್ಲದರ ನೆನಪನ್ನು ಅದು ತಂದು ಕೊಡುತ್ತೆ, ನಮಗೆ ರಿಕಲೆಕ್ಟ್ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ. ಖುಷಿಯಿಂದ ಭಾವನಾತ್ಮಕವಾಗಿ ನೋಡುವಂಥದ್ದು ಇದೆ, ಕಣ್ ತುಂಬಿಸ್ಕೊಳ್ಳುವಂಥದ್ದು ಇದೆ. ಅವರೆಲ್ಲ ನಿಮಗೆ ನೆನಪಾಗುವಂಥದ್ದೆಲ್ಲ ನಡೆಯುತ್ತೆ.
ಆಮೇಲೆ ಈ ಚಿತ್ರದ ಒಳಗಡೆ ಒಂದಷ್ಟು ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಆಗಿರೋ ರೀತಿಯ ಪ್ರಸಂಗಗಳ ಥರನೇ ಬದಲು ಹೋಗ್ತವೆ. ಸೊ ಮಾವ ಸೊಸೇಂದ್ರ ಸಂಬಂಧ, ಕತೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರಿಗೆ, ಮಕ್ಕಳಿಗೆ ಈ ಹಿರಿಯರು ಹೇಗೆ, ಒಂದಷ್ಟು ಇದೆ. ಭಾಳ ಅದ್ಭುತವಾದ ಪರ್ಫಾರ್ಮೆನ್ಸಸ್ ನಮ್ಮ ಬೇಸಿಕಲಿ ಹೆಣ್ಮಕ್ಳ ಕತೆ. 3 ಜನ, ಈಗ ನಾನು ಭೋಜಣ್ಣ ಅನ್ನುವ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ. ಭೋಜಣ್ಣ ಒಬ್ಬ ಹಿರಿಯ, ಒಬ್ಬ ಪಾತ್ರಿ, 3 ಹೆಣ್ಣುಮಕ್ಕಳು ಇದ್ದಾರೆ, ಆ 3 ಸೊಸೆಯಂದ್ರು ಇದ್ದಾರೆ. 3 ಸೊಸೆಯಂದರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ರೂಪಾ ವರ್ಕಾಡಿ, ಮಂಗಳೂರಿನ ಅದ್ಭುತ ಕಲಾವಿದೆ, ರಂಗಭೂಮಿ ನಿಮ್ಮ ಹೆಮ್ಮೆಯ ನಟಿ. ಎರಡನೇವರು ಇಳಾವಿಟ್ಲ, ಆಕೆ ಕೂಡ ತುಳುನಾಡಿನವರು, ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ದೇವಿ ಅಂತ ಇನ್ನೊಬ್ರು ಕಲಾವಿದೆ, ಅವರು ಮಲಯಾಳಂನ ಒಬ್ಬ ದೊಡ್ಡ ಹೀರೋಯಿನ್, ಒಂದು ಕಾಲದ ಹೀರೋಯಿನ್ ಅವರ ಮಗಳು, ಆಕೆ ಕೂಡ ಒಳ್ಳೆ ನಟಿ. ಆಮೇಲೆ ಸಾಕಷ್ಟು ಜನ ಮಕ್ಕಳು ಆ್ಯಕ್ಟ್ ಮಾಡಿದ್ದಾರೆ, ಭಾಳ ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ ಒಟ್ಟಾರೆ. ನಾನು ಇಡೀ ಕತೆ ಹೇಳಲಿಕ್ಕಾಗಲ್ಲ, ಭರದಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಮೇ 9 ನೀವೆಲ್ಲರೂ ಬಂದು ನೋಡಿ ಹರಿಸಿ ಅಂತ ಕೇಳ್ಕೊತೀನಿ. ನಮ್ಮ ಜೊತೆ ಇದ್ದು ಇಷ್ಟೊತ್ತು ನಮಗೆ ಸಿನಿಮಾ ಬಗ್ಗೆ ಮಾತಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ನಮಸ್ಕಾರ. ಮಾಮೂಡ್ದಾದಿ ಇಲ್ಲೇ ಸ್ವರ್ಗ. ಸೀತೆಗೆ ಶ್ರೀ ರಘುನಾಥ ಚಂದ್ರಮಗೆ, ಭೂತಳ ಜಾತಿಗೆ ಭುವನಾಧಿಪಗೆ. ಏತೆ ಬಂಗಾಂಡಲ ಮಡಿ ಬುಡ್ರೆ ಬಲ್ಲಿ ಪನ್ಪಿನ ಅರನ ಆದರ್ಶ. ಪೊಣ್ಣು ಜೋಕುಲು ಓದ್ದಿರೆ ಬಲ್ಲಿ ಪನ್ಪು ನಕ್ಲಿಗೆ ಯಾನ್ ಶಾಪನೆ ಕುರುಪಣೆ. ಆರು ಎನ್ನನು ಮಗಳೇ ಬಂದು ಬಾಯಿನೆಲಿಕ್ಕೆಲೆಪ್ಪುನಗ ಎನ್ನ ಪೊಪ್ಪನೆ ಎನ್ನ ಕಣ್ಣೆದುರು ಬತ್ತಿಲೆ ಕಾಪುಂಡು. ಎಲ್ಲಿ ಸ್ತ್ರೀಯರನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ಪ್ರಸನ್ನರಾಗುತ್ತಾರೆ.